ಸಮಸ್ಯೆ ಹೇಳಿಕೊಳ್ಳಲು ಹೋದ ಮಹಿಳೆಯ ಮೇಲೆ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಆಕ್ರೋಶಗೊಂಡು ಕೈಯಲ್ಲಿದ್ದ ಮನವಿ ಪತ್ರವನ್ನು ಕಸಿದುಕೊಂಡು ದುರ್ವರ್ತನೆ ತೋರಿದ ಘಟನೆ ನಡೆದಿದೆ. ವರ್ತೂರು ಕೆರೆ ಕೋಡಿ ಬಿದ್ದ ಪರಿಣಾಮ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿತ್ತು. ಹಾನಿಗೊಳಗಾದ ಪ್ರದೇಶ ವೀಕ್ಷಣೆಗೆ ಲಿಂಬಾವಳಿ ತೆರಳಿದ್ದರು. ಈ ವೇಳೆ ಶಾಸಕರಿಗೆ ಮನವಿ ನೀಡಲು ಬಂದಿದ್ದ ಮಹಿಳೆಯ ಮೇಲೆ ಕೆಂಡ ಕಾರಿದ್ದಾರೆ. ಮಹಿಳೆ ಹೇಳುವಂತೆ ವೈಟ್ ಫೀಲ್ಡ್ ಬಳಿ ಇರುವ ರಾಜ್ಯ ಕಾಲುವೆಯ ಬಳಿಯಲ್ಲಿ ತನ್ನ ಮನೆಯಿದ್ದು ರಾಜ್ಯ ಕಾಲುವೆ ಒತ್ತುವರಿ ಸಂಬಂಧ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ತೆರವಿಗೆ ಬಂದಿದ್ದರು. ಅಲ್ಲಿದ್ದ ವಸ್ತುಗಳನ್ನೆಲ್ಲ ಹಾನಿ ಮಾಡಿದ್ದಾರೆ. ಈ ವಿಚಾರ ತಿಳಿದು ಸ್ಥಳಕ್ಕೆ ಹೋದಾಗ ಈ ಜಾಗ ಒತ್ತುವರಿಯಾಗಿದೆ ಎಂದಿದ್ದರು. ಒತ್ತುವರಿಯಾಗಿದ್ದರೆ ನಮಗೆ ನೋಟಿಸ್ ನೀಡಬೇಕು ಎಂದು ಹೇಳಿದಾಗ ಅವರು ಸ್ಥಳದಿಂದ ತೆರಳಿದ್ದರು ಎಂದು ಮಹಿಳೆ ತಿಳಿಸಿದರು. ಇದಾದ ಬಳಿಕ 60 ರಿಂದ 70 ಕಾರ್ಯಕರ್ತರೊಂದಿಗೆ ಸ್ಥಳ ವೀಕ್ಷಣೆಗೆ ಶಾಸಕ ಲಿಂಬಾವಳಿ ಆಗಮಿಸಿದ್ದು, ಈ ವೇಳೆ ಮಹಿಳೆ ಸ್ಥಳಕ್ಕೆ ತೆರಳಿ ಈ ಜಾಗ ಒತ್ತುವರಿಯಾಗಿಲ್ಲ, ಅದಕ್ಕೆ ಸರ್ಕಾರದ ಅಧಿಕೃತ ದಾಖಲೆ ಇದೆ ಎಂದು ಹೇಳಿ ಮಹಿಳೆ ಸ್ಕೆಚ್ ತೋರಿಸಿದಾಗ ಆಕ್ರೋಶಗೊಂಡ ಲಿಂಬಾವಳಿ ನನಗೆ ಹೇಳಲು ನೀನ್ಯಾರು, ಸುಮ್ನಿರು ಎಂದು ಆವಾಜ್ ಹಾಕಿದ್ರಲ್ಲದೆ ಅಸಹ್ಯವಾಗಿ ನನ್ನ ಕೈ ಎಳೆದು ಏಕವಚನದಲ್ಲಿ ಮಾತನಾಡಿದರು. ಕೈಯಲ್ಲಿದ್ದ ಕಾಪಿ ಕಿತ್ತು ಬಿಸಾಡಿ ಮುಖಕ್ಕೆ ಹೊಡೆಯುತ್ತೇನೆ ಎಂದರು ಎಂದು ಮಹಿಳೆ ಹೇಳಿದರು. ನಾನು ಏನು ಮಾಡೋಕ್ಕಾಗಲ್ಲ, ಆಫೀಸಿಂದ ಬಂದಿರೋದು. ಇಲ್ಲ ಇಲ್ಲ ಹಾಕಲ್ಲ, ಮುಂದೆ ದಯವಿಟ್ಟು ಅವರ ಮುಂದೆ ನಾನು ನಿಮ್ಮ ಥರನೇ ಇಟ್ಕೊಂಡು ಹೋಗೋಲ್ಲ, ಇಟ್ಕೊಂಡು ಹೋಗೋಳು ಬಂದು ಬಂದು ಸ್ಟೇಷನ್ ಕೂರ್ಸೋಳು ಕರ್ಕೊಂಡು ಹೋಗೋಳು. ಒತ್ತುವರಿ ಮಾಡಿ ಇವಳಿಗೆ ಬೇರೆ ಮರ್ಯಾದೆ ಮೇಲೆ ಕೊಡ್ಬೇಕು. ಹೇಳ್ತೇನೆ ಹೇಳ್ಕೊಡು, ಯಾಕೆ ಕೊಡ್ಬಾರ್ದು? ಕಂಪ್ಲೇಂಟ್ ಕೊಡ. ರಾಘವೇಂದ್ರ ಕಂಪ್ಲೇಂಟ್ ಕೊಡ, ಹೋಗ್ತೀನಿ. ಒಂದು ಮಿತಿ ಇದೆ ಅಮ್ಮ, ಮಾತಾಡೋದು ನಡೆಯಮ್ಮ ಸಾಕು. ಹೊಯ್ಸಳ ಹೊಯ್ಸಳಾಗೆ ಕರ್ಕೊಂಡು ಹೋಗಿ